ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟಗೊಂಡಿದ್ದು 2020ನೇ ಸಾಲಿನಲ್ಲಿ ಕಲಾಶ್ರೀ ಕಲಾ ಸಾಮ್ರಾಟ್ ಚೇತನ್ ರೈ ಮಾಣಿ ಅವರಿಗೆ ಈ ಬಾರಿಯ ಪ್ರಶಸ್ತಿ ಒಲಿದು ಬಂದಿದೆ. ನಾಟಕದ ಖ್ಯಾತಿ ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದಾಗಿ ಕನ್ನಡ ತುಳು ಎರಡೂ ಭಾಷೆಯಲ್ಲಿ ಬೆಳ್ಳಿ ಪರದೆ ಹಾಗೂ ಕಿರುತೆರೆಗಳಲ್ಲೂ ವಿಶಿಷ್ಟವಾದ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಚೇತನ್ ರೈ ಮಾಣಿಯವರು. ಕೋಟಿ ಚೆನ್ನಯ್ಯ 2, ಒರಿಯರ್ ದೊರೆಯ ಸೆಲ್, ಚಂಡಿಕೋರಿಲು ಹೀಗೆ ಅನೇಕ ತುಳು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅನೇಕ ಧಾರಾವಾಹಿಗಳಲ್ಲೂ ಚೇತನ್ ರೈ ಮಾಣಿಯವರು ಮಿಂಚಿದ್ದಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ಈ ಹಿಂದೆ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಕಲಾಭಿಮಾನಿಗಳು ಅಭಿಮಾನದಿಂದ ಕಲಾಶ್ರೀ, ಕಲಾ ಸಾಮ್ರಾಟ್, ಅಭಿನಯ ಭಾರ್ಗವ, ನಟ ಸೌರಭಾಮ ಮುಂತಾದ ಬಿರುದುಗಳನ್ನು ನೀಡಿ ಗೌರವಿಸಿದ್ದಾರೆ. ಇದೀಗ 2020ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಚೇತನ್ ರೈ ಮಾಣಿ ಅವರು ಭಾಜನರಾಗಿದ್ದಾರೆ.